ಉಡುಪಿಯ ಜಿಲ್ಲಾ ಪಂಚಾಯತ್ಗೆ ಸರ್ವೋತ್ತಮ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಪುರಸ್ಕಾರ ದೊರಕಿದೆ. ಶಿಕ್ಷಣ, ತೆರಿಗೆ ಸಂಗ್ರಹ, ಸದೃಢ ಆಡಳಿತ ಸಹಿತ ವಿವಿಧ ವಿಭಾಗಗಳಿಂದ ಶ್ರೇಷ್ಠ ಸಾಧನೆಗೆ ಈ ಮನ್ನಣೆ ದೊರಕಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಉಡುಪಿ ಜಿಲ್ಲಾ ಪಂಚಾಯತ್ ಸಿಒ ಪ್ರತೀಕ್ ಬಾಯಲ್ ಹಾಗೂ ಯೋಜನಾ ನಿರ್ದೇಶಕ ಶ್ರೀನಿವಾಸ್ ರಾವ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆಯ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭ ರಾಷ್ಟ್ರಪತಿ ಭವನದಲ್ಲಿ ಜರುಗಿತು. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನೀಡುವ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಪ್ರಶಸ್ತಿ ಇದಾಗಿದ್ದು, 3ನೇ ಅತ್ಯುತ್ತಮ ಜಿಲ್ಲೆಯಾಗಿ ಉಡುಪಿ ಆಯ್ಕೆಯಾಗಿತ್ತು. ಪ್ರಶಸ್ತಿಯು 2 ಕೋಟಿ ರೂಪಾಯಿ ನಗದು ಹೊಂದಿದೆ. से विनम्र निवेदन है कि आप विशेष पुरस्कारों की श्रेणी के पुरस्कार प्रदान करें। ग्राम ऊर्जा स्वराज विशेष पंचायत का प्रथम पुरस्कार प्राप्त करने वाली और अब माननीय राष्ट्रपति महोदया जी से विनम्र निवेदन है कि आप विशेष पुरस्कारों की श्रेणी के पुरस्कार प्रदान करें। ग्राम ऊर्जा स्वराज विशेष पंचायत